ನೋಡಿ ಇವತ್ತು ಯಾವ ರೀತಿ ಇಲ್ಲಿ ಜನರನ್ನ ಲೂಟಿ ಮಾಡ್ಲಿಕ್ಕೆ ಇವರ ಭಯವನ್ನ ನಗದೀಕರಿಸಲಿಕ್ಕೆ ನಮ್ಮ ಸಿಸ್ಟಮ್ ಮತ್ತು ಈ ಖಾಸಗಿ ಆಸ್ಪತ್ರೆ ಲಾಬ್ ಇಬ್ರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಜಿಲ್ಲಾ ಆಡಳಿತ ಹೇಳುತ್ತೆ ಖಾಸಗಿ ಆಸ್ಪತ್ರೆಗಳ 50% ಹಾಸಿಗೆಗಳನ್ನ ಬೆಡ್ಗಳನ್ನ ನಾವು ಸರ್ಕಾರಿ ಕೋಟಾವಾಗಿ ಪರಿವರ್ತನೆ ಮಾಡಿದ್ದೇವೆ, ಅದರಲ್ಲಿ ಉಚಿತ ಚಿಕಿತ್ಸೆಗೆ ಏರ್ಪಾಡು ಮಾಡಿದ್ದೇವೆ ಅಂತ ಅನೌನ್ಸ್ ಮಾಡಿದ್ರು. ಆದ್ರೆ ಇವತ್ತಿನವರೆಗೆ ಒಂದೇ ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ICU ವೆಂಟಿಲೇಟರ್ ಬೆಡ್ಗಳನ್ನ ಹೊರತುಪಡಿಸಿ ಯಾವುದೇ ಬೆಡ್ಗಳನ್ನು ಕೂಡ ಸರ್ಕಾರಿ ಕೋಟ್ ಅಂತ ಒಂದೇ ಒಂದು ಬೆಡ್ಗಳನ್ನ ಕೊಟ್ಟಿಲ್ಲ ಕೋವಿಡ್ ಪೇಷಂಟ್ಗಳಿಗೆ. ಅದರಲ್ಲಿಯೂ ಕೂಡ ಈ ICU ವೆಂಟಿಲೇಟರ್ಗಳಲ್ಲಿ ಇವತ್ತೇನು ವೆನ್ಲಾಕ್ ಅಲ್ಲಿ ICUಗಳು ಭರ್ತಿಯಾಗಿದ್ದಾವೆ ಅನ್ನೋ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಗಳೆಲ್ಲ ICU ವೆಂಟಿಲೇಟರ್ಗಳು ಕೋವಿಡ್ ಪೇಷಂಟ್ಗಳಿಗೆ ಆಯುಷ್ಮಾನ್ ಮೂಲಕ ಉಚಿತ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅಲ್ಲಿಯೂ ಕೂಡ ಇವತ್ತು ಖಾಸಗಿ ಆಸ್ಪತ್ರೆಗಳು ಆ ಮಾಹಿತಿಯನ್ನ ನೀಡದೆ ಈ ಆರೋಗ್ಯ ಮಿತ್ರ ಸಿಬ್ಬಂದಿಗಳನ್ನ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾದಂತಹ ಸವಲತ್ತುಗಳು ಕೂಡ ಅವರಿಗೆ ಕೊಡದ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ. ಈಗ ತಾನೇ ನಾನು ಈಗ ನಿಮ್ಮ ಫೋನ್ ಬರೋದಕ್ಕಿಂತ ಒಂದು 5 ನಿಮಿಷ ಮೊದಲೊಂದು ಫೋನ್ ಬಂತು. ಮಂಗಳೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ 6 ದಿವಸದಿಂದ ಒಂದು ಕೊರೋನಾ ಪೇಷಂಟ್ ಇದ್ದಾರೆ. ಅವರದ್ದು 6 ದಿವಸದಲ್ಲಿ 3 ದಿವಸ ಸಾಮಾನ್ಯ ವಾರ್ಡ್ ಅಲ್ಲಿದ್ರು, ಆಮೇಲೆ 3 ದಿವಸ ವೆಂಟಿಲೇಟರ್ ನಲ್ಲಿದ್ರು. ಅಷ್ಟೊತ್ತಿಗೆ ಅವರಿಗೆ ಒಂದು 3 ಲಕ್ಷದಕ್ಕೂ ಹೆಚ್ಚು ಬಿಲ್ ಆಗಿದೆ. ಅದರಿಂದ ಅವರು ಆತಂಕಕ್ಕೊಳಗಾದ್ರು. ಮತ್ತೆ ನಾವು ಅವರಿಗೆ ಮಾಹಿತಿ ನೀಡಿದ್ವಿ, ICU ಮತ್ತು ವೆಂಟಿಲೇಟರ್ ಆದ್ರೆ ಆಯುಷ್ಮಾನ್ ಕವರ್ ಆಗತ್ತೆ, APL BPL ಅಂತ ತಾರತಮ್ಯ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಕೇಳಿದಾಗ ಇವರು ಹೇಳ್ತಾರೆ ನಾವು ಅದನ್ನ ಈಗ ಹಿಂದಿನಿಂದಲೇ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ, ನಿಮ್ಗೆ ಆಯುಷ್ಮಾನ್ ಬೇಕು ಅಂತಾದ್ರೆ ಈಗ ಒಮ್ಮೆಗೆ ಡಿಸ್ಚಾರ್ಜ್ ಮಾಡಿ ಮತ್ತೆ ಅವರನ್ನ ಅಡ್ಮಿಷನ್ ಮಾಡ್ಬೇಕಾಗತ್ತೆ ನಾವು ICUಗೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಒಂದ್ಸಲಕ್ಕೆ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ನೀವು ಈವರೆಗಿನ 6 ದಿವಸದ ಬಿಲ್ಲು 3 ಲಕ್ಷ ರೂಪಾಯಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಉಸ್ತುವಾರಿ ಸಚಿವರು ನಿನ್ನೆ ಹೇಳಿದ್ರಲ್ಲ ಆಯುಷ್ಮಾನ್ ಆಗ್ತದೆ ಅಂತ ಹೇಳಿ ಉಸ್ತುವಾರಿ ಸಚಿವರು ಮತ್ತು ರಾಜ್ಯದ ಆರೋಗ್ಯ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಆದ್ರೂ ಕೂಡ ಖಾಸಗಿ ಆಸ್ಪತ್ರೆಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಆಯ್ತಾಯ್ತು. ಈ ಉಸ್ತುವಾರಿ ಸಚಿವರು ಈ ಶಾಸಕರುಗಳು ಎಲ್ಲಿದ್ದಾರೆ ಅಂತ ಮೊದಲು ನಾವು ಹುಡುಕ್ಬೇಕಾಗ್ತದೆ. ಅಧಿಕಾರಿಗಳಿಗೆ ಅವರು ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅವರು ಒಂದು ಕಡೆ ಜನರ ಜೊತೆ ನಿಲ್ಲೋದೋ, ಇನ್ನೊಂದು ಕಡೆ ಖಾಸಗಿ ಆಸ್ಪತ್ರೆಗಳ ಲಾಬಿಗಳನ್ನ ಸಮಾಧಾನ ಪಡಿಸೋದಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಈ ಖಾಸಗಿ ಆಸ್ಪತ್ರೆಗಳು ಕೂಡ ನಮ್ಮ ಜನಪ್ರತಿನಿಧಿಗಳನ್ನ ತಮ್ಮ ಜೇಬಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಕಡೆ ಜಿಲ್ಲಾಧಿಕಾರಿ ಒಂದು ಸರ್ಕ್ಯುಲರ್ ಬರ್ತದೆ, ಇನ್ನೊಂದು ಕಡೆ ಉಸ್ತುವಾರಿ ಸಚಿವರು ಶಾಸಕರುಗಳು ಸಂಸದರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ರಿಗೂ ಉಚಿತ ಅಂತ. ನಾವು ಬೇಕಾದ್ರೆ ನಾಳೆನೆ ಬಹಿರಂಗವಾಗಿ ನಾವು ಒಂದು ಚರ್ಚೆಗೆ ಅಥವಾ ಬಹಿರಂಗವಾಗಿ ಆಸ್ಪತ್ರೆಗಳ ವಿಸಿಟ್ಗೆ ನಾವು ರೆಡಿ ಇದೀವಿ ಜಿಲ್ಲಾಡಳಿತ ಜೊತೆಯಲ್ಲಿ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಂದೇ ಒಂದು ಬೆಡ್ ಅನ್ನ ಇಷ್ಟರವರೆಗೆ ಸರ್ಕಾರಿ ಕೋಟ ಅಂತ ಹೇಳಿ ಉಚಿತ ಚಿಕಿತ್ಸೆ ನೀಡೇ ಇಲ್ಲ. ಕೇವಲ ICU ನಲ್ಲಿರುವಂತಹ ರೋಗಿಗಳಿಗೆ ಅಷ್ಟೇ ಆಯುಷ್ಮಾನ್ ಕವರ್ ಆಗುತ್ತೆ. ಅದು ಕೂಡ ಹೆಚ್ಚಿನ ಆಸ್ಪತ್ರೆಗಳು ಅವರು ಎಂಟರ್ ಆಗುವಾಗ್ಲೇ ಆಯುಷ್ಮಾನ್ ಅಂತ ಆದ್ರೆ ಇದು ICU ಪೇಷಂಟ್ ಅಂತ ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಆಯುಷ್ಮಾನ್ ಬೆಡ್ಗಳು ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಕೆಲವರು ನಮ್ದು 50% ಅಷ್ಟೇ ಸರ್ಕಾರಿ ಕೋಟ ಇರೋದು, ಆ 50% ICU ಬೆಡ್ಗಳು ಈಗಾಗಲೇ ಭರ್ತಿಯಾಗಿದೆ ಅಂತ ಹೇಳಿ ಅವರನ್ನ ದಾರಿ ತಪ್ಪಿಸ್ತಾರೆ. ನೀವು ಬೇರೆ ಬೇರೆ ಡಾಕ್ಟರ್ಗಳನ್ನ ನಾವು ಕರೆಸಿದ್ದೇವೆ, ನಾವು ನಿಮ್ಮ ಬೇರೆ ಬೇರೆ ಅನಾರೋಗ್ಯಗಳು, ನಿಮ್ಮ ದೇಹದ ಬೇರೆ ಬೇರೆ ರೋಗಗಳನ್ನ ಪತ್ತೆ ಮಾಡ್ಲಿಕ್ಕೆ ನಾವು ಹಲವಾರು ಪರೀಕ್ಷೆಗಳನ್ನ ನಡೆಸಿದ್ದೇವೆ ಮತ್ತು ನಿಮ್ಗೆ ದುಬಾರಿ ಆದಂತಹ ಔಷಧಿಗಳು ಬೇಕಾಗ್ತದೆ ಅಂತ ಹೇಳಿ ಆಯುಷ್ಮಾನ್ ಅಲ್ಲಿ ICUನ ಬೆಡ್ ಇದ್ದು 1.5 ಲಕ್ಷ ರೂಪಾಯಿ ಆಯುಷ್ಮಾನ್ ಅಲ್ಲಿ ಕವರ್ ಆದ್ರೆ 1 ಲಕ್ಷ ರೂಪಾಯಿ ಔಷಧಿ ಮತ್ತು ಇನ್ನಿತರ ಅದರ ಪರೀಕ್ಷೆ ಡಾಕ್ಟರ್ಗಳ ವೆಚ್ಚ ಅಂತ ಹಾಕಿ ಲೂಟಿ ಮಾಡ್ತಾ ಇದ್ದಾರೆ. ಪಕ್ಕಾ ದಂಧೆ ಮಾಡ್ತಾ ಇದ್ದಾರೆ. ಯಾವ ಸಚಿವರು ಯಾವ ಶಾಸಕರ ಮಾತುಗಳು ಕೂಡ ನೀವು ನಂಬೇಡಿ. ಹೆಣ ಸುಡ್ಲಿಕ್ಕೂ ದುಡ್ಡಿಲ್ಲದಂತ ಸ್ಥಿತಿಯಲ್ಲಿದ್ದಾರೆ. ಆದ್ರೆ ಇದನ್ನ ದುರುಪಯೋಗ ಮಾಡೋದಿದೆಯಲ್ಲ, ಇದು ಶೇಮ್. ನಾನು ನಿನ್ನೆಯಿಂದ ಕನಿಷ್ಠ 7-8 ಪೇಷಂಟ್ಗಳನ್ನು ಅಟೆಂಡ್ ಮಾಡಿದೆ. ಇವತ್ತು ಬೆಳಿಗ್ಗೆ 2 ಪೇಷಂಟ್ಗಳನ್ನ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ICU ನಲ್ಲಿ ಇದ್ದದ್ದು ಅವರನ್ನ ನಾನು ಆಯುಷ್ಮಾನ್ಗಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ನನ್ನ ಎಲ್ಲಾ ಸಂಘಟನೆಯ ಶಕ್ತಿಯನ್ನ ಬಳಸಿದೆ. ಈಗ 2 ಕೇಸ್ ನನ್ನ ಕೈಯಲ್ಲಿದೆ. ಯಾರು ಖಾಸಗಿ ಆಸ್ಪತ್ರೆಗಳಂತ ಅವರ ಆಡಿದ್ದೇ ಆಟ. ಆ ಜಿಲ್ಲಾಧಿಕಾರಿಗಳನ್ನು ಕೂಡ ಅವ್ರು ಕೇರ್ ಮಾಡಲ್ಲ, ಅಷ್ಟು ಪವರ್ಫುಲ್ ಇದ್ದಾರೆ. ಅದಕ್ಕೆ ಯಾರು ಕಾರಣ? ನಮ್ಮ MLAಗಳು, ನಮ್ಮ ಉಸ್ತುವಾರಿ ಸಚಿವರು ಒಂದು ಸಲ ಎಲ್ಲ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ಲಿ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ರಾಮದಾಸ್ ನೋಡಿ, ಅವರಿಗೆ ಕೊಡ್ತಾ ಇರುವಂತ ಲೆಕ್ಕ ನಮ್ಮಲ್ಲಿ ಇರುವಂತ 50% ಇದು ICU ಬೆಡ್ಗಳನ್ನ ನಾವು ಸರ್ಕಾರಿ ಕೋಟದಲ್ಲಿ ಕೊಟ್ಟಿದ್ದೀವಿ, ಅದೆಲ್ಲವೂ ಭರ್ತಿ ಇದೆ ಅಂತ. ಆದ್ರೆ ನಿಮ್ಗೆ ಎಲ್ಲಾದ್ರೂ ಕೂಡ ನೀವು ನೋಡಿದಾರ? ಇವರಿಗೆ ಜಿಲ್ಲಾಡಳಿತ ಒಂದು ಮಾಡ್ಲಿ, ದಿನಕ್ಕೆ ಎಷ್ಟು ICU ಬೆಡ್ಗಳು ಯಾವ್ಯಾವ ಆಸ್ಪತ್ರೆಯಲ್ಲಿ ಸರ್ಕಾರಿ ಕೋಟದಲ್ಲಿ ಭರ್ತಿಯಾಗಿದೆ, ಎಷ್ಟು ಡಿಸ್ಚಾರ್ಜ್ ಆಗ್ತಾ ಇದೆ, ಎಷ್ಟು ಸೀಟ್ಗಳು ಬೆಡ್ಗಳು ಖಾಲಿ ಇದೆ ಅಂತ ಇವರ ಹತ್ರ ಮಾಹಿತಿಯೇ ಇಲ್ಲ. ನೀವು ಅವರ ಏನು ಇದು ಇದೆಯಲ್ಲ, ಯಾವ್ದು ನೋಡಲ್ ಆಫೀಸರ್ಸ್ಗಳ ಪಟ್ಟಿ ಇದೆಯಲ್ಲ, ಒಂದೊಂದು ಆಸ್ಪತ್ರೆಗೆ ಒಬ್ಬೊಬ್ಬ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ನೋಡಲ್ ಅಧಿಕಾರಿ ಅಂತ. ಎಲ್ಲರದ್ದು ಪಟ್ಟಿ ತಗೊಂಡು ಫೋನ್ ಮಾಡಿ, ಎಷ್ಟು ಜನ ಫೋನ್ ಎತ್ತಾರೆ ನೋಡಿ.
ಕೆಲವರು ಫಾಣೆ ಅಂತಲ್ಲ, ಇನ್ನು ಕೆಲವರಿಗೆ ಮಾಹಿತಿಯೇ ಇಲ್ಲ, ಇನ್ನು ಕೆಲವರು ನಾವು ವಿಚಾರಿಸಿ ಹೇಳ್ತೀವಿ ಅಂತ ಹೇಳ್ತಾರೆ, ಆಮೇಲೆ ಕಾಂಟ್ಯಾಕ್ಟ್ಗೆ ಸಿಗಲ್ಲ. ಆರೋಗ್ಯ ಮಿತ್ರರುಗಳು ಅಂತ ಏನು ಇವರು ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ, ಅವರು ಖಾಸಗಿ ಆಸ್ಪತ್ರೆಗಳ ಸಿಬ್ಬಂದಿಗಳ ರಿಸೆಪ್ಷನಿಸ್ಟ್ಗಳ ಜೊತೆಯಲ್ಲಿ ಕೂಡ್ತಾರೆ ಹೊರತು ಅಲ್ಲಿ ಬರುವಂತ ಕೋವಿಡ್ ಪೇಷಂಟ್ಗಳಿಗೆ ಯಾವ ಮಾಹಿತಿಗಳನ್ನು ಕೂಡ ಕೊಡಲ್ಲ. ಇಂಥ ಸ್ಥಿತಿ ಇದೆ. ಅದರಿಂದಾಗಿ ಈಗ ಏನ್ ಮಾಡ್ಬೇಕು ಜನ ಅನ್ನುವಂತ ಪ್ರಶ್ನೆ. ಈಗ ನನಗೆ ಇವತ್ತು ಬೆಳಿಗ್ಗೆ ಒಂದು ಫೋನ್ ಬಂತು, ಅದರಲ್ಲಿ ಒಂದೇ ಫ್ಯಾಮಿಲಿದು 3 ಜನ ಒಂದೇ ಆಸ್ಪತ್ರೆಯಲ್ಲಿದ್ದಾರೆ, ಒಂದೇ ಆಸ್ಪತ್ರೆಯಲ್ಲಿ ಕೋವಿಡ್ ಪೇಷಂಟ್ಗಳವರು. ಒಬ್ರು ICU ನಲ್ಲಿದ್ದಾರೆ, ಇನ್ನಿಬ್ರು ಬೇರೆ ಜನರಲ್ ವಾರ್ಡ್ ಅಲ್ಲಿ ಇದ್ದಾರೆ. ಜನರಲ್ ವಾರ್ಡ್ ಇದ್ದು ಬಾಡಿಗೆ ಎಷ್ಟು ಅಂತ ಆದ್ರೆ ಒಂದು ದಿವಸಕ್ಕೆ ಸರ್ಕಾರವೇ ಕೊಟ್ಟಿರೋ ರೇಟು ಮಾಮೂಲಿ ದಿನಗಳಲ್ಲಿ ಕೋವಿಡ್ ಅಲ್ದಂತ ಮಾಮೂಲಿ ಪೇಷಂಟ್ಗಳಿಗೆ ಆ ಹಾಸ್ಪಿಟಲ್ ಅಲ್ಲಿ 900 ರೂಪಾಯಿ ಒಂದು ದಿನಕ್ಕೆ. ಈಗ ಕೋವಿಡ್ ಪೇಷಂಟ್ ಆಗಿರೋ ಕಾರಣಕ್ಕೆ 10 ರಿಂದ 12 ಸಾವಿರ ರೂಪಾಯಿ ಸರ್ಕಾರ ನಿಗದಿ ಮಾಡಿದ ರೇಟ್. ಸರ್ಕಾರವೇ ಲೂಟಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. 2 ಪೇಷಂಟ್ಗಳು ಆ ರೀತಿಯಲ್ಲಿದ್ದಾರೆ, ಇನ್ನೊಂದು ಪೇಷಂಟ್ ICU ಅಲ್ಲಿದ್ದಾರೆ. ಹಂಗಾದ್ರೆ ದಿನಕ್ಕೆ ಅವರು 50 ರಿಂದ 60 ಸಾವಿರ ರೂಪಾಯಿ ಈಗ ಒಂದು ಹಾಸ್ಪಿಟಲ್ ಕಟ್ಟಿಗೆ ದುಡ್ಡು ಇಡ್ಬೇಕು. ಈಗ ನಾನು ಏನೇನೋ ಬೆಳಿಗ್ಗೆ ಒತ್ತಡಗಳನ್ನ ಹಾಕಿ ಸರ್ಕಸ್ ಮಾಡಿ ICU ನಲ್ಲಿ ಇರುವಂತ ಪೇಷಂಟ್ ಅನ್ನು ಈಗ ಆಯುಷ್ಮಾನ್ ಆಗಿ ಪರಿವರ್ತನೆ ಮಾಡಿದೆ. ಈ ಕೆಲಸವನ್ನು ಯಾರು ಮಾಡಬೇಕು? ಯಾಕೆ ನಮ್ಮ ಜನಪ್ರತಿನಿಧಿಗಳು ಇಂಥ ಆಸ್ಪತ್ರೆಗಳಿಗೆ 7 ಜನ, ನಮ್ಮ ಜಿಲ್ಲೆಯಲ್ಲಿ 8 ಜನ ಶಾಸಕರುಗಳಿದಾರಲ್ಲ, 7 ಜನ ಆಡಳಿತ ಪಕ್ಷದ ಶಾಸಕರುಗಳಿದಾರಲ್ಲ, ಇವರು ದಿನಕ್ಕೆ 2 ದಿನಕ್ಕೆ ಒಂದ್ಸಲ ಜಿಲ್ಲಾಧಿಕಾರಿಗಳ ಜೊತೆ, ವೈದ್ಯಾಧಿಕಾರಿಗಳ ಜೊತೆ, ಸರ್ಕಾರಿ DHO ಜೊತೆ ಮೀಟಿಂಗ್ ಮಾಡೋ ಬದಲು ದಿನಕ್ಕೆ ಇವರು ಹಂಚಿಕೊಂಡು ಒಂದು 2 ಆಸ್ಪತ್ರೆಗಳಿಗೆ ಹೋಗ್ಲಿ, ಖಾಸಗಿ ಆಸ್ಪತ್ರೆಗಳಿಗೆ, ಅಲ್ಲಿ ಚೆಕ್ ಮಾಡ್ಲಿ ಜನರ ಸ್ಥಿತಿ ಇದೆ. ಯಾಕೆ ಮಾಡಲ್ಲ? ಇದು ಇರೋದು. ಇದರಿಂದಾಗಿ ಇಲ್ಲಿ ನನ್ಗೆ ಎದ್ದು ಕಾಣುವಂತ ವೈಫಲ್ಯ ನಮ್ಮ ಜನಪ್ರತಿನಿಧಿಗಳು.